ಹರೇ ಕೃಷ್ಣ. ಭಗವದ್ಗೀತೆ ತಿಳಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री श्री गौर निताय की जय, श्री प्रभुपाद की जय। हरे कृष्ण. ಕರ್ಮ ಸನ್ಯಾಸ ಯೋಗ. ಈಗ ಇಲ್ಲಿ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು, ಇದನ್ನು ನೀವು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಜೂಮ್ ಚಾಟ್ ಅಲ್ಲಿ ಕೂಡ ಉತ್ತರವನ್ನು ನೀಡಬಹುದು. ಕರ್ಮ ಸನ್ಯಾಸ ಹರೇ ಕೃಷ್ಣ. ಓಕೆ, ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ಗೊಂದಲದ ಬಗ್ಗೆ ನಾವು ನೋಡಿದ್ವಿ. ಅರ್ಜುನ ಸುಮಾರು ಪ್ರಶ್ನೆಗಳನ್ನು ಕೃಷ್ಣನಲ್ಲಿ ಕೇಳ್ತಾನೆ. ಎರಡನೇ ಅಧ್ಯಾಯದಲ್ಲಿ ಅರ್ಜುನ ಭಗವಾನ್ ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸಿ ಅವರು ಶಿಷ್ಯನ ಸ್ಥಾನವನ್ನು ವಹಿಸಿದ ನಂತರ ಶ್ರೀಕೃಷ್ಣ ಪರಮಾತ್ಮ ಮೊಟ್ಟ ಮೊದಲ ಬಾರಿಗೆ ಆತ್ಮದ ಬಗ್ಗೆ ಹೇಳ್ತಾನೆ. ನೀನು ಆತ್ಮ, ದೇಹವಲ್ಲ ಎಂದು ಅರ್ಜುನನಿಗೆ ಬೋಧಿಸ್ತಾನೆ. ಹೇಗೆ ಈ ಭಕ್ತಿ ಮಾರ್ಗದಿಂದ ಈ ಆತ್ಮವು ಭೌತಿಕ ಬಂಧನದಿಂದ ಮುಕ್ತರಾಗಬಹುದು ಅನ್ನೋದನ್ನು ಕೂಡ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ. ಅದಾದ ಮೇಲೆ ಮೂರನೇ ಅಧ್ಯಾಯದಲ್ಲಿ ಹೇಗೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ಬಹುದು, ಕರ್ಮಯೋಗವನ್ನು ಪಾಲಿಸಬಹುದು, ಮತ್ತೆ ಕರ್ಮಕಾಂಡಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅನ್ನುವುದರ ಬಗ್ಗೆ ಮೂರನೇ ಅಧ್ಯಾಯದಲ್ಲಿ ನೋಡಿದ್ವಿ. ಹಾಗೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಹೇಗೆ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಅರ್ಜುನನಿಗೆ ಪರಿಪೂರ್ಣದ ಜ್ಞಾನದ ಬಗ್ಗೆ ತಿಳಿಸಿ ದಿವ್ಯ ಜ್ಞಾನದ ಬಗ್ಗೆ ಬೋಧನೆ ಮಾಡ್ತಾರೆ. ಭಗವಂತನ ಜನ್ಮ ಮತ್ತು ಕರ್ಮವನ್ನು ಅರಿತವರಿಗೆ ಮುಂದಿನ ಜನ್ಮದಲ್ಲಿ ಅವರಿಗೆ ಅಂದ್ರೆ ಮರುಜನ್ಮ ಇಲ್ಲ, ಈ ಭೂಲೋಕದಲ್ಲಿ ಅವರು ಬರ್ಬೇಕಾಗಿಲ್ಲ, ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅಂತ ಕೂಡ ನೋಡಿದ್ವಿ. ಇವತ್ತು ನಾವು 5ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. 5ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಕರ್ಮ ಸನ್ಯಾಸ ಯೋಗ ಅನ್ನುವುದರ ಬಗ್ಗೆ ನಾವು ನೋಡಲಿದ್ದೇವೆ. ಈಗಾಗಲೇ ಹೇಳಿರುವಂತೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅರ್ಹತೆ ಏನು ಅಂತ ಹೇಳಿದ್ರೆ, ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ನಾವು ಒಪ್ಪಿಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಭಗವದ್ಗೀತೆಯು ಅರ್ಥವಾಗ್ತದೆ. ಕೃಷ್ಣ ಪರಮಾತ್ಮನನ್ನು ಭಗವಂತ ಅಂತ ನಾವು ಸ್ವೀಕರಿಸಿದಾಗ ಭಗವದ್ಗೀತೆ ನಮಗೆ ಖಂಡಿತ ಅರ್ಥವಾಗುತ್ತೆ. ಸೊ ಇವತ್ತು ನಾವು ಕರ್ಮ ಸನ್ಯಾಸದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಸುಮಿತ್ರಮ್ಮ ಅವರು ಹಾಕಿದ್ದಾರೆ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಕರ್ಮ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಡುವುದು ಅಥವಾ ಫಲದ ಅಪೇಕ್ಷೆ ಇಲ್ಲದಿರುವುದು. ಓಕೆ, ನೋಡೋಣ. ಅಧ್ಯಾಯ 5ರ ಅವಲೋಕನ. ಸನ್ಯಾಸ ಅಥವಾ ಕರ್ಮಯೋಗ. ಮೊದಲನೇ ಶ್ಲೋಕದಲ್ಲಿ ಸನ್ಯಾಸಕ್ಕಿಂತ ಕರ್ಮಯೋಗ ಸುಲಭ. 2ರಿಂದ 6ನೇ ಶ್ಲೋಕದಲ್ಲಿ ನೋಡ್ಬೋದು. ನಿಷ್ಕಾಮ ಕರ್ಮ ಒಬ್ಬನನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. 7ರಿಂದ 16ನೇ ಶ್ಲೋಕ. ಭಗವಂತನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ. 17ರಿಂದ 29ನೇ ಶ್ಲೋಕದಲ್ಲಿ ನೋಡಬಹುದು. ಶ್ಲೋಕ 1, ಅರ್ಜುನನ ಗೊಂದಲ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ.
ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದೂ ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಇಲ್ಲಿ ಮತ್ತೆ ಅರ್ಜುನನ ಪ್ರಶ್ನೆಯ ಮೂಲಕ ಪ್ರಾರಂಭ ಆಗ್ತಾ ಇದೆ. ಏನು ಅರ್ಜುನನ ಪ್ರಶ್ನೆ? ಮೊದಲಿಗೆ ಕೃಷ್ಣ ಹೇಳ್ತಾನೆ ಆತ್ಮದ ಬಗ್ಗೆ, ಕರ್ಮದ ಬಗ್ಗೆ, ಮತ್ತೆ ಕರ್ಮಕ್ಕಿಂತ ಭಕ್ತಿ ಶ್ರೇಷ್ಠ ಅಂತ ಹೇಳ್ತಾನೆ. ಕರ್ಮಯೋಗ ಮತ್ತು ಭಕ್ತಿ ಯೋಗ ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಅಂತ ನನಗೆ ಸ್ವಲ್ಪ ಹೇಳ್ತೀಯಾ ಅಂತ ಅರ್ಜುನ ಇಲ್ಲಿ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಒಣ ಮಾನಸಿಕ ಊಹಾಪೋಹಗಳಿಗಿಂತ ಭಕ್ತಿ ಸೇವೆ ಉತ್ತಮವಾಗಿದೆ. ಇಲ್ಲಿ ಅರ್ಜುನನ ತಪ್ಪು ತಿಳುವಳಿಕೆ ಬಗ್ಗೆ ನೋಡಲಿದ್ದೇವೆ. 2ನೇ ಅಧ್ಯಾಯದ ಶ್ಲೋಕ 11ರಿಂದ 30ರವರೆಗೆ ಕೃಷ್ಣ ವಿವರಿಸಿದ ಆತ್ಮದ ಜ್ಞಾನ. ಶ್ಲೋಕ 31ರಿಂದ 37 ನಿಗದಿತ ಕರ್ತವ್ಯವನ್ನು ವಿವರಿಸಲಾಗಿದೆ. ಶ್ಲೋಕ 42ರಿಂದ 45 ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳುವುದು. ಶ್ಲೋಕ 46ರಿಂದ 53 ಭಕ್ತಿ ಸೇವೆಯಿಂದ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. 3ನೇ ಅಧ್ಯಾಯದ ಶ್ಲೋಕ 17, 18 ಜ್ಞಾನದಲ್ಲಿರುವ ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಎಂದು ವಿವರಿಸಲಾಗಿದೆ. 4ನೇ ಅಧ್ಯಾಯ ಶ್ಲೋಕ 33 ಎಲ್ಲಾ ರೀತಿಯ ಯಜ್ಞದ ಕೆಲಸವು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ತಿಳಿಸಲಾಗಿದೆ. ಮತ್ತು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಅರ್ಜುನನಿಗೆ ಎದ್ದು ಹೋರಾಡಲು ಹೇಳಿದನು. ಹೀಗೆ ಅರ್ಜುನನು ಗೊಂದಲದಲ್ಲಿದ್ದಾಗ ಸನ್ಯಾಸ ಅಥವಾ ಕರ್ಮ, ಸನ್ಯಾಸ ಅಥವಾ ಯುದ್ಧ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾನೆ. ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ? ಉತ್ತರವನ್ನು ನೀವು ಚಾಟ್ ನಲ್ಲಿ ಸಹ ಹೇಳ್ಬಹುದು. ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ. ಬದಲಿಗೆ ನಿಮ್ಗೆ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು ಅಂತ ನೀವು ಚಾಟ್ ಅಲ್ಲಿ ಹಾಕ್ಬೋದು. ನೀತಾ ಅವರು ಹೇಳ್ತಾ ಇದ್ದಾರೆ ಕರ್ಮಯೋಗ ಬೆಟರ್ ಅಂತ ಹೇಳಿ. ಶ್ವೇತಾ ಪ್ರಸಾದ್ ಅವರು ಕೂಡ ಕರ್ಮಯೋಗ ಇಸ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಈ ರೀತಿಯಾಗಿ ಎಲ್ಲವನ್ನು ತ್ಯಜಿಸಿ ಆ ಒಂದು ಕಾಡಿಗೆ ಹೋಗುವಂಥದ್ದು, ಆ ಕಾವಿ ಬಟ್ಟೆ ಹಾಕಿ ಗಡ್ಡವನ್ನು ಬಿಟ್ಟ ಕೂಡಲೇ ಅವರು ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಅಂತ ಹೇಳಿ ಭಾವಿಸುವಂಥದ್ದು. ಆದ್ರೆ ಅವರು ಒಂದು ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗೋದಕ್ಕಿಂತ ಇಲ್ಲಿ ಕರ್ಮ ಯೋಗ ಅಂತ ಹೇಳಿದ್ರೆ, ಇಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಸ್ಥಾನೇ ಸ್ಥಿತ ವೇರೆವರ್ ಯು ಆರ್ ಯು ಚಾಂಟ್ ಅಂತೇಳಿ, ಗೃಹಸ್ಥರಾಗಿದ್ದುಕೊಂಡೇ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಇದು ಉತ್ತಮ. ಇದನ್ನು ನಾವು ಈಗ ವಿವರವಾಗಿ ನೋಡಲಿದ್ದೇವೆ. ಇಲ್ಲಿ ಶ್ಲೋಕ 2ರಲ್ಲಿ ಅನುಮಾನವನ್ನು ತಿಳಿಗೊಳಿಸುವುದು. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮ ಯೋಗಶ್ಚ ನಿಶ್ರೇಯಾಸಕರಾಹುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಈಗ ಕರ್ಮ ಸನ್ಯಾಸ ಅಂತ ಹೇಳಿದ್ರೆ ಅವರು ಎಲ್ಲವನ್ನು ಬಿಟ್ಟು, ಈಗ ನೋಡ್ಬೋದು ನೀವು ಹಿಮಾಲಯದಲ್ಲೆಲ್ಲ ಇರ್ತಾರೆ, ಅವರು ಎಲ್ಲ ನಿಷ್ಠೆಯಿಂದ ಪಾಲಿಸ್ತಾ ಇರ್ತಾರೆ. ಅವರು ನಿಮಗೆ ಈಗ ಅವರು ಶಾಪ ಕೊಡ್ಲಿಕ್ಕೆ ಕೂಡ ಅರ್ಹರಾಗಿರ್ತಾರೆ. ಆದ್ರೆ ಅವರು ಕೃಷ್ಣನನ್ನು ಅಂದ್ರೆ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಭಕ್ತಿ ಸೇವಾ ಕರ್ಮವು ಉತ್ತಮ ಅಂತ ಹೇಳಿ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಭಕ್ತಿ ಸೇವೆ ಮಾಡುವುದು ಉತ್ತಮ. ಆರು ರೀತಿಯ ಧರ್ಮಗಳು ಯಾವುವು? 6 ರೀತಿಯ ಧರ್ಮಗಳು ನೀವು ಚಾಟ್ ಅಲ್ಲಿ ಹಾಕ್ಬೋದು.
6 ರೀತಿಯ ಧರ್ಮಗಳು ಯಾವುವು ಹಾಕಿದ್ರ? ವಿದ್ಯಾದಾನ, ಅನ್ನದಾನ. ಓಕೆ. ನೋಡುವ ನಾವು 6 ರೀತಿಯ ಧರ್ಮಗಳು ಯಾವುದು ಅಂತೇಳಿ. 6 ವಿಧದ ಧರ್ಮ: ವಿಧರ್ಮ, ಪರಧರ್ಮ, ಉಪಧರ್ಮ, ಧರ್ಮ ಅಬಸ್, ಪರೋಧರ್ಮ. ಓಕೆ, ಇಲ್ಲಿ ವಿಧರ್ಮ, ಪರಧರ್ಮ, ಉಪಧರ್ಮ, ಚಲಧರ್ಮ, ಧರ್ಮ ಅಬಸ್, ಪರೋಧರ್ಮ. ಸೊ ಇಲ್ಲಿ ವಿಧರ್ಮ ಅಂತ ಹೇಳಿದ್ರೆ ಅಧರ್ಮ, ಯಾವುದು ಧರ್ಮ ಅಲ್ಲ ಅದನ್ನು ವಿಧರ್ಮ ಅಂತ ಹೇಳಲಾಗ್ತದೆ. ಪರಧರ್ಮ ಅಂತ ಹೇಳಿದ್ರೆ ಧಾರ್ಮಿಕ ತತ್ವಗಳಿಗೆ ಒಬ್ಬರು ಅನರ್ಹರು. ಉಪಧರ್ಮ ಅಂತ ಹೇಳಿದ್ರೆ ಇತರರಿಗೆ ಭೌತಿಕವಾಗಿ ಸಹಾಯ ಮಾಡುವುದು. ಚಲಧರ್ಮ ಅಂತ ಹೇಳಿದ್ರೆ ಮೋಸದ ಧರ್ಮ. ನಂತರ ಧರ್ಮ ಅಬಸ್ ಅಂದ್ರೆ ಆಡಂಬರದ ಧರ್ಮ, ಧಾರ್ಮಿಕವಾಗಿ ಕಂಡು ಬರುವ ಆದರೆ ಅಲ್ಲದ ತತ್ವಗಳು. ಪರೋಧರ್ಮ ಅಂದ್ರೆ ಆತ್ಮದ ಶಾಶ್ವತ ಧರ್ಮ. ಸೊ ಇಲ್ಲಿ ಪರೋಧರ್ಮ ಅಂತ ಹೇಳಿದ್ರೆ ಶ್ರೀಮದ್ ಭಾಗವತಂನಲ್ಲಿ 1ನೇ ಸ್ಕಂದದ 2ನೆಯ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ. ಸವೈ ಪುಂಸಾಂ ಪರೋಧರ್ಮ ಯಥೋ ಭಕ್ತಿ ರದೋಕ್ಷಜೆ ಅಹೇತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ. ಭಾಗವತಂ ಪರೋಧರ್ಮ ಜೀವಿಯ ಧರ್ಮ. ನಾವು ನಿತ್ಯ ಕೃಷ್ಣನ ಸೇವಕರು. ಕೃಷ್ಣನ ಸೇವಕರು ಅಂತ ಹೇಳಿದ್ರೆ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೃಷ್ಣನ ಸೇವೆಯನ್ನು ಮಾಡುವಂಥದ್ದು. ಸೊ ಇಲ್ಲಿ ವಿಧರ್ಮ ಅಂತ ಹೇಳಿದ್ರೆ ನೀವು ತಿಳಿದ್ರಿ, ಅದು ಅಧರ್ಮ, ಯಾವುದು ಧರ್ಮವಲ್ಲ ಅದನ್ನು ವಿಧರ್ಮ ಅಂತ ಹೇಳಲಾಗ್ತದೆ, ಕೆಟ್ಟದ್ದು ಮಾಡುವಂಥದ್ದು. ಪರಧರ್ಮ ಅಂತ ಹೇಳಿದ್ರೆ ಇದು ಯಾವುದು ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಫಾರ್ ವಿಚ್ ಒನ್ ಈಸ್ ಅನ್ಫಿಟ್, ಧಾರ್ಮಿಕ ತತ್ವಗಳಿಗೆ ಒಬ್ಬರು ಅನರ್ಹರು. ಉಪಧರ್ಮ ಅಂದ್ರೆ ಸಹಾಯ ಮಾಡುವಂಥದ್ದು, ಸಮಾಜ ಸೇವೆ, ದೇಶ ಸೇವೆ. ಇದರ ಬಗ್ಗೆ ನಾವೀಗ ವಿವರವಾಗಿ ನೋಡಲಿದ್ದೇವೆ. ಚಲಧರ್ಮ ಅಂದ್ರೆ ಮೋಸ ಧರ್ಮ, ಇದು ಚೀಟಿಂಗ್ ರಿಲಿಜನ್ ಅಂತ ಹೇಳಲಾಗ್ತದೆ. ನಂತರ ಧರ್ಮ ಭಾಸ ಅಂತ ಹೇಳಿದ್ರೆ ಅದು ಧರ್ಮದ ಬಗ್ಗೆ, ಧರ್ಮದ ಹಾಗೆ ಕಾಣ್ತದೆ ಆದ್ರೆ ಧರ್ಮ ಅಲ್ಲ ಅದು. ಪರೋ ಧರ್ಮವನ್ನು ನಾವು ಮಾಡಬೇಕು, ಆತ್ಮದ ಶಾಶ್ವತವಾದ ಧರ್ಮ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ನೀವು ಉತ್ತರವನ್ನು ಚಾಟಲ್ಲಿ ಹಾಕಬಹುದು. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಓಕೆ, ಓಪನ್ ಅನ್ಮಿಟ್ ಮಾಡ್ತೇನೆ, ಹೇಳ್ಬೋದು. ಇಲ್ಲ, ಚಾಟ್ ಅಲ್ಲಿ ಹಾಕಿದ್ದೀರಾ? ಓಪನ್ ಅನ್ಮಿಟ್ ಇದೆ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಇಲ್ಲ. ವೆರಿ ಗುಡ್. ಪ್ರಮೀಳಾ ಅವರು ಎಸ್ ಅಂತ ಹಾಕಿದ್ದಾರೆ. ಗೌರಿ ಶಿಬಾಸ್ ಅವರು ಇಲ್ಲ ಅಂತ, ಅವರು ಎಸ್ ಅಂತ ಹಾಕಿದ್ದಾರೆ. ಹೌದು, ಸರ್ವರ್ ಅಲ್ಲಿ ಭಗವಂತನನ್ನು ಇದ್ದಾನೆ, ಹೌದು ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ ಈಗ. ನೋಡೋಣ. ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಅಲ್ಲ, ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇವಾಗ ಒಬ್ಬರಿಗೆ ಸಹಾಯ ಮಾಡಿದ್ದೇವೆ ಅಂತ ಹೇಳಿದ್ರೆ ಅವರದನ್ನು ಕೆಟ್ಟದಕ್ಕೆ ಉಪಯೋಗಿಸಿದ್ರೆ, ಈಗ ಒಬ್ಬರಿಗೆ ನೀವು ಹಣದ ಸಹಾಯ ಮಾಡ್ತೀರಾ ಅನ್ಕೊಳ್ಳಿ, ಅವರದ್ರಲ್ಲಿ ಕೆಟ್ಟದನ್ನು ಮಾಡಿದ್ರೆ ಅವರು ಆ ಒಂದು 50% ಫಲ ನಮ್ಗೆ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ ಕೃಷ್ಣನನ್ನು ಪ್ಲೀಸ್ ಮಾಡಿದ್ರೆ ಎಲ್ಲರೂ ಕೂಡ ಪ್ಲೀಸ್ ಆಗ್ತಾರೆ. ನಾವು ಈಗ ಸಹಾಯ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ಜನರಿಗೆ ಮಾಡ್ಬೋದು? ಸ್ವಲ್ಪ ಜನರಿಗೆ ಮಾತ್ರ ಮಾಡ್ಬೋದು ಅಷ್ಟೇ. ಆದ್ರೆ ಕೃಷ್ಣ ಎಲ್ಲರಿಗೂ ಸಹಾಯ ಮಾಡ್ತಾನೆ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಜನರಿಗೆ ಪ್ರಸಾದವನ್ನು ಹಂಚ್ಬೋದು. ಕೃಷ್ಣನಿಗೆ ನೈವೇದ್ಯ ಮಾಡಿಕೊಟ್ಟ ಪ್ರಸಾದವನ್ನು ಹಂಚುವಂಥದ್ದು, ಈಗ ಭಗವದ್ಗೀತೆ ಭಾಗವತಂ ಕ್ಲಾಸ್ ಇದೆ ಬನ್ನಿ ಕೇಳಿ ಅಂತ ಹೇಳುವಂಥದ್ದು, ಇದು ನಮಗೆ ಒಳ್ಳೆಯದು. ಇದನ್ನ ನಾವು ಈಗ ವಿವರವಾಗಿ ತಿಳಿಯೋಣ ಹೇಗೆ ಅಂತೇಳಿ ಒಂದು ಉದಾಹರಣೆಯ ಮೂಲಕ. ಇದಕ್ಕೆ ಉಪಧರ್ಮ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಈಗ ಇನ್ನೊಬ್ಬರಿಗೆ ಪರೋಪಕಾರ ಮಾಡುವಂಥದ್ದು, ಇದರಿಂದ ಏನಾಗ್ತದೆ ಅಂತ ನೋಡೋಣ.
ಫಲಪ್ರದ ಚಟುವಟಿಕೆಗಳಿಂದಾಗಿ ನೃಗ ಕುಸಿಯುತ್ತಾನೆ. ರಾಜ ನೃಗ ಫಲಪ್ರದ ಚಟುವಟಿಕೆಗಳನ್ನು ಮಾಡಲು ಇಷ್ಟಪಡ್ತಾನೆ. ತ್ಯಾಗ ಮತ್ತು ದಾನ, ಈಗ ನೀವು ಆಲ್ರೆಡಿ ಇದನ್ನು ಹಾಕಿದ್ದೀರಾ ಚಾಟ್ ಅಲ್ಲಿ. ಒಂದು ತಪ್ಪು, ಇಬ್ಬರು ಬ್ರಾಹ್ಮಣರನ್ನು ಅತೃಪ್ತಿಗೊಳಿಸುವುದು ಮತ್ತು ಪಾಪವನ್ನು ವಿಚಾರಿಸುವುದು ಬಹಳ ಸಮಯದವರೆಗೆ ಹಲ್ಲಿಯಾಗಲು ಕಾರಣವಾಗ್ತದೆ. ಏನಾಗುತ್ತೆ, ಒಮ್ಮೆ ನೃಗ ಮಹಾರಾಜ ನೃಗ ಮಹಾರಾಜನಿಗೆ ಬ್ರಾಹ್ಮಣರೆಲ್ಲರನ್ನು ಕರೆಸಿ ಅವರಿಗೆ ಗೋದಾನವನ್ನು ಮಾಡ್ಬೇಕು ಅಂತ ಇಚ್ಛೆ ಆಗ್ತದೆ. ಗೋದಾನ ಅಂತ ಹೇಳಿದ್ರೆ ಆ ಗೋವಿಗೆ ಬಂಗಾರವನ್ನೆಲ್ಲ ಹಾಕಿ ಕೊಡುವಂಥದ್ದು, ಆ ರೀತಿಯಾಗಿ ದಾನವನ್ನು ಮಾಡ್ತಾನೆ. ಆದ್ರೆ ಒಂದು ಹಸು ಏನ್ ಮಾಡುತ್ತೆ, ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ಹಸು ಅದು ಆ ಕೊಟ್ಟಿಗೆಯಿಂದ ತಪ್ಪಿಸ್ಕೊಂಡು ಬಂದು ನೃಗ ಮಹಾರಾಜನ ಕೊಟ್ಟಿಗೆಗೆ ಬಂದಿರ್ತದೆ. ಇದು ನೃಗ ಮಹಾರಾಜನಿಗೆ ಗೊತ್ತಿರೋದಿಲ್ಲ. ಅವನೇನ್ ಮಾಡ್ತಾನೆ, ಮರುದಿವಸ ಅದೇ ಹಸುವನ್ನು ಇನ್ನೊಬ್ಬನಿಗೆ ದಾನ ಮಾಡ್ತಾನೆ. ಇದನ್ನು ತಿಳಿದ ಆ ಹಸುವಿನ ಯಾರು ಮೊದಲಿನ ದಾನವನ್ನು ಸ್ವೀಕರಿಸಿದವನು ಅವನು ಬಂದು ಇವನಿಗೆ ಶಾಪ ಕೊಡ್ತಾನೆ. ನೀನು ಒಬ್ಬರಿಗೆ ಕೊಟ್ಟ ದಾನವನ್ನು ಇನ್ನೊಬ್ಬರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಈ ರೀತಿ ಶಾಪ ಕೊಟ್ಟಾಗ ನೀನು ಹಲ್ಲಿ ಆಗು, ಲಿಸರ್ಟ್ ಆಗು ಅಂತ ಹೇಳಿ ಶಾಪ ಕೊಡುವಂಥದ್ದು. ಇಲ್ಲಿ ನೃಗರಾಜ ಏನ್ ಮಾಡ್ತಾನೆ, ಅವನು ಉಪಕಾರ ಮಾಡ್ಲಿಕ್ಕೆ ಹೋಗುವಂಥದ್ದು, ಸಮಾಜ ಸೇವೆ ಮಾಡ್ತಾನೆ, ಎಲ್ಲರಿಗೂ ಒಳಿತಾಗ್ಲಿ ಅಂತ ಮಾಡುವಂಥದ್ದು. ಆದ್ರೆ ಇಲ್ಲಿ ಏನಾಗ್ತದೆ, ಅದರಿಂದ ಅವನಿಗೆ ಕರ್ಮ ಬಂಧನ ಆಗ್ತದೆ. ಕೃಷ್ಣನನ್ನು ಆಡ್ ಮಾಡಿದ್ರೆ ಮಾತ್ರ ನಮಗೆ ಕರ್ಮ ಬಂಧನ ಆಗೋದಿಲ್ಲ, ಇಲ್ಲದ್ರೆ ಕರ್ಮ ಬಂಧನ ಆಗ್ತದೆ. ನಂತರ ಅವನಿಗೆ ಕೃಷ್ಣ ಮುಕ್ತಿ ನೀಡ್ತಾನೆ. ರಾಜ ನೃಗ ಫಲಪ್ರದ ಚಟುವಟಿಕೆಗಳ ನಿರರ್ಥಕತೆಯನ್ನು ಒಪ್ಪಿಕೊಳ್ತಾನೆ. ಆದ್ರಿಂದ ಭಕ್ತಿ ಸೇವೆಯು ಆತ್ಮಕ್ಕೆ ಮಂಗಳಕರವಾದ ಚಟುವಟಿಕೆಯಾಗಿದೆ. ವೈರಾಗ್ಯದ ಸರಿಯಾದ ತಿಳುವಳಿಕೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಮುಕ್ತಿಯನ್ನು ಸಾಧಿಸಲು ಉತ್ಸುಕರಾಗಿರುವ ವ್ಯಕ್ತಿಗಳು ಪರಮ ಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಭೌತಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ಪರಿತ್ಯಾಗವನ್ನು ಅಪೂರ್ಣ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಾವು ಫಾಲ್ಗು ವೈರಾಗ್ಯ ಮತ್ತು ಯುಕ್ತ ವೈರಾಗ್ಯದ ಬಗ್ಗೆ ನೋಡಲಿದ್ದೇವೆ. ಫಾಲ್ಗು ವೈರಾಗ್ಯ ಅಂದ್ರೆ ಏನು? ಶ್ರೀಲ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಫಾಲ್ಗು ವೈರಾಗ್ಯ ಅಂತ ಹೇಳಿದ್ರೆ ಈಗ ಯಾರಾದ್ರೂ ಈಗ ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಅಂತ ಹೇಳಿ ಅವರು ಎಲ್ಲವನ್ನು ತ್ಯಜಿಸಿ ಹೋಗ್ತಾರೆ ಕಾಡಿಗೆ, ಆದ್ರೆ ನಂತರ ಅವರು 2-3 ಮದುವೆ ಆಗುವಂಥದ್ದು, ಈ ರೀತಿಯಾಗಿ. ಅಂದ್ರೆ ಇಂದ್ರಿಯಗಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅವರು ಮೇಲ್ನೋಟಕ್ಕೆ ಎಲ್ಲವನ್ನು ತ್ಯಜಿಸಿದಾಗೆ ಇರ್ತಾರೆ, ಆದ್ರೆ ನಂತರ ಅದನ್ನ ಅವರು ಉಪಯೋಗ ಮಾಡ್ತಾರೆ ಈ ರೀತಿಯಾಗಿ ವಸ್ತುಗಳನ್ನು. ಯುಕ್ತ ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲವನ್ನು ಕೃಷ್ಣನಿಗೆ ಕನೆಕ್ಟ್ ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಈಗ ಲ್ಯಾಪ್ಟಾಪ್, ಮೊಬೈಲ್ ಇದೆಲ್ಲವೂ ಕೂಡ ಈಗ ಕ್ಲಾಸ್ ಮಾಡ್ಲಿಕ್ಕೆ, ಕ್ಲಾಸ್ ಕೇಳೋದಕ್ಕೆ, ಕ್ಲಾಸ್ ಲಿಂಕ್ ಕಳ್ಸೋದಕ್ಕೆ ಈ ರೀತಿಯಾಗಿ ಉಪಯೋಗಿಸ್ತೇವೆ. ಅಂದ್ರೆ ಇದ್ರಲ್ಲಿ ಕೂಡ ನಮಗೆ ಸಂಬಂಧ ಪಡೋದು ಅಂದ್ರೆ ಹೇಳಿದ್ರೆ ಬೇಡದ ವಿಷಯಗಳು ಇರ್ತದೆ, ಆದ್ರೆ ನಾವು ಅದಕ್ಕೆ ಆಸಕ್ತಿಯನ್ನು ಕೊಡುವುದಿಲ್ಲ. ಇದು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ನಾವು ಇದರಲ್ಲಿ ಉಪಯೋಗಿಸುವಂಥದ್ದು. ಇದನ್ನು ಯುಕ್ತ ವೈರಾಗ್ಯ ಅಂತ ಹೇಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಉದಾಹರಣೆ ನೋಡುದಾದ್ರೆ, ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದ ಇವರು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು ನವಾಬ್ ಹುಸೇನರ ಆಸ್ಥಾನದಲ್ಲಿ ಅವರು ಮೊದಲಿಗೆ ಮುಸ್ಲಿಮರಾಗಿರ್ತಾರೆ. ಅವರು ಅಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ಒಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಈ ರೀತಿಯಾಗಿ ಅವರು ಅಲ್ಲಿ ಇರ್ಬೇಕಾದ್ರೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳನ್ನು ಅವರು ಭೇಟಿ ಆದ ನಂತರ ಅವರು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಆಗೋದು. ಅವರು ಅವರ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ರಾಜೀನಾಮೆ ನೀಡಿದಾಗ ಏನಾಗ್ತದೆ, ಇವರು ರೂಪ ಗೋಸ್ವಾಮಿ ಅವರು 1 ಬೋಟ್ ಚಿನ್ನದ ನಾಣ್ಯ ಇರ್ತದೆ ಅವರು ರಾಜೀನಾಮೆ ಕೊಡುವಾಗ. ಹಾಗೆ ಬರುವಾಗ ಅವರು ಅದನ್ನು 50% ವೈಷ್ಣವರಿಗೆ ಕೊಡ್ತಾರೆ. ನಂತರ ಅದರಲ್ಲಿ 25% ಫ್ಯಾಮಿಲಿಗೆ ಕೊಡ್ತಾರೆ, 25% ಅವರ ಸೇಫ್ಟಿಗಾಗಿ ಇಟ್ಕೊಳ್ತಾರೆ. ಅದು ಕೂಡ ಅವರ ಅಣ್ಣ ಸನಾತನ ಗೋಸ್ವಾಮಿ ಅವರು ಏನ್ ಮಾಡ್ತಾರೆ, ಅವರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ನವಾಬ್ ಹುಸೇನ್ ಬಿಡೋದಿಲ್ಲ, ಅವರನ್ನು ಜೈಲಿಗೆ ಹಾಕುವಂಥದ್ದು.
ಆವಾಗ ಅದು ಆ 25% ಏನಿರ್ತಾರೆ ಅದು ಅವರಿಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಯೂಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಇವರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಇವರು ತುಂಬಾ ಇದು ಶ್ರೀಮಂತರಾಗಿದ್ರು. ಹಾಗೆ ಅವರು ಸ್ಕಾಲರ್ ಆಗಿದ್ರು. ಅರೇಬಿಕ್, ಸಂಸ್ಕೃತ, ಇಂಗ್ಲಿಷ್ ಇದರ ಪಂಡಿತರಾಗಿದ್ರು. ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ತ್ಯಜಿಸಿ ಬಂದಿರ್ತಾರೆ. ಚೈತನ್ಯ ಪ್ರಭುಗಳು ಹೇಳ್ತಾರೆ ಅವರಿಗೆ, ನೀವು ಈ ಶಾಸ್ತ್ರವನ್ನು ಸಂಸ್ಕೃತದಲ್ಲಿ ಎಲ್ಲ ಬರೆಯಿರಿ ಅಂತ ಹೇಳಿ. ನಂತರ ಈಗ ಪ್ರಭುಪಾದರು ಅದನ್ನು ಇಂಗ್ಲಿಷಿಗೆ ಅನುವಾದ ಮಾಡಿರುವಂತದ್ದು. ಎಲ್ಲವೂ ಕೂಡ ಈ ಗೋಸ್ವಾಮಿಗಳ ಕೊಡುಗೆ ಆಗಿರ್ತದೆ. ಸೊ ಹಾಗೆ ಅವರು ಆ ಸಂಸ್ಕೃತದಲ್ಲಿ ಶಾಸ್ತ್ರವನ್ನು ಬರಿತಾ ಇರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ವೃಂದಾವನದಲ್ಲಿ ಕೃಷ್ಣನ ಗ್ರ್ಯಾಂಡ್ ಸನ್ ವಜ್ರನಾಭ ಅವರು 1000 ದೇವಸ್ಥಾನ ಕಟ್ಟಿಸಿರ್ತಾರೆ. ಅದು ಏನಾಗುತ್ತೆ, ಮೊಘಲರು ಬಂದು ಅದನ್ನು ಡೆಮಾಲಿಷ್ ಮಾಡಿರ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಇವರಿಗೆ, ಗೋಸ್ವಾಮಿಗಳಿಗೆ ಅಲ್ಲಿ ಕಳೆದು ಹೋದ ವಿಗ್ರಹಗಳನ್ನು ಮರುಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ. ಆಗ ಒಬ್ಬೊಬ್ಬರಿಗೆ ಒಂದೊಂದು ವಿಗ್ರಹ ಸಿಗುತ್ತೆ. ರೂಪ ಗೋಸ್ವಾಮಿ ಅವರಿಗೆ ರಾಧಾ ಗೋವಿಂದ್ಜಿ ಸಿಗುತ್ತೆ. ಹಾಗೆ ಜೀವ ಗೋಸ್ವಾಮಿ ಅವರಿಗೆ ರಾಧಾ ಗೋಪಿನಾಥ್, ಸನಾತನ ಗೋಸ್ವಾಮಿ ಅವರಿಗೆ ರಾಧಾ ಮದನ್ಜಿ. ಈ ರೀತಿಯಾಗಿ ಮತ್ತೆ ರೂಪ ಗೋಸ್ವಾಮಿ ಏನ್ ಮಾಡ್ತಾರೆ, ಆ ರಾಧಾ ಗೋವಿಂದನು ಈ ರೀತಿಯ ಮರಕ್ಕೆ ಸೀರೆಯಲ್ಲಿ ಕಟ್ಟಿ ಅವರು ಅವರ ಬರೆಯುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಬರೀಲಿಕ್ಕೆ ಹೇಳಿದ್ದಾರೆ. ಹೀಗೆ ಬರಿತಾ ಇರ್ಬೇಕಾದ್ರೆ ಏನಾಗುತ್ತೆ, ಒಬ್ಬ ವ್ಯಾಪಾರಿ ಬರ್ತಾನೆ ಅವರ ಬಳಿ. ವ್ಯಾಪಾರಿ ಬಂದು ಹೇಳ್ತಾನೆ, ನಾನು ಬಿಸ್ನೆಸ್ ನಲ್ಲಿ ಒಳ್ಳೆ ಹಣವನ್ನು ಸಂಪಾದಿಸಿದ್ದೇನೆ, ಅದನ್ನ ನಾನು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದಾಗ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಈಗ ಅವರು ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ, ಅವ್ರು ಅದನ್ನ ಬೇಡ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಈ ರಾಧಾ ಗೋವಿಂದ್ಜಿಗೆ ದೊಡ್ಡ ದೇವಸ್ಥಾನ ಕಟ್ಟಿಸು ಅಂತ ಹೇಳ್ತಾರೆ. ಈ ರೀತಿಯಾಗಿ ಉಪಯೋಗಿಸುವಂಥದ್ದು. ಇದಕ್ಕೆ ಹೇಳುವಂಥದ್ದು ಯುಕ್ತ ವೈರಾಗ್ಯ, ನಿರ್ಬಂಧೆ ಕೃಷ್ಣ ಸಂಬಂಧೆ ಹೇಳಿ. ಆದ್ರೆ ಮಾಯಾವಾದಿಗಳು ಏನ್ ಮಾಡ್ತಾರೆ, ಅವ್ರು ಯಾವುದನ್ನು ಮುಟ್ಟೋದಿಲ್ಲ, ಮಾಯೆ ಮಾಯೆ ನೇತಿ ನೇತಿ ಅಂತ ಹೇಳ್ತಾರೆ. ಆದ್ರೆ ಇವರು ಹಾಗೆ ಅಲ್ಲ, ಎಲ್ಲವನ್ನು ಕೂಡ ಭಗವಂತನಿಗೆ ಕನೆಕ್ಟ್ ಮಾಡುವಂಥದ್ದು. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಇದಕ್ಕೆ 10ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನದೀಪೇನ ಭಾಸ್ವತ. ಅಂದ್ರೆ ಇಲ್ಲಿ ಅಜ್ಞಾನ ಹೋಗ್ಬೇಕಾದ್ರೆ ನಾವು ಜ್ಞಾನವನ್ನು ಪಡಿಬೇಕು. ಸೊ ಇಲ್ಲಿ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸ್ತದೆ. ಜ್ಞಾನದ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ, ಈಗ ಜ್ಞಾನ ಅಂತ ಹೇಳಿದ್ರೆ ನಾನು ದೇಹವಲ್ಲ ಆತ್ಮ. ಬಹೂನಾಂ ಜನ್ಮ ನಾಮ ಅಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳು ಕಳೆದ ನಂತರ ಮನುಷ್ಯನು ಪರಿಪೂರ್ಣ ಜ್ಞಾನದಲ್ಲಿ ಕೃಷ್ಣನಿಗೆ ಶರಣಾಗತನಾದಾಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಗಳಿಸಿದಾಗ ಸೂರ್ಯನು ಹಗಲಿನಲ್ಲಿ ಎಲ್ಲವನ್ನು ತೋರಿಸಿಕೊಡುವಂತೆ ಅವನಿಗೆ ಎಲ್ಲ ತೆರೆದಿಟ್ಟಂತಾಗ್ತದೆ. ಈಗ ನೀವು ನೋಡ್ಬೋದು, ಮಾಯಾವಾದಿಗಳು ಅಥವಾ ನಿರಾಕಾರವಾದಿಗಳು ಅವ್ರು ಏನ್ ಹೇಳ್ತಾರೆ, ನಾನೇ ದೇವರು ಅಂತ ಹೇಳ್ತಾರೆ. ಇದನ್ನು ಅಜ್ಞಾನ ಅಂತ ಹೇಳಲಾಗ್ತದೆ. ಹಾಗಾಗಿ ನಿಜವಾದ ಗುರುವನ್ನು ಹುಡುಕಿ ಅವರಿಂದ ಕೃಷ್ಣ ಪ್ರಜ್ಞೆ ಏನು ಅಂತ ತಿಳಿಬೇಕು. ಭಗವಂತನ ಪ್ರತಿನಿಧಿಯನ್ನು ಭೇಟಿಯಾದಾಗ, ಈಗ ಪ್ರಭುಪಾದರು ಆಚಾರ್ಯರು ನಮಗೆ ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತೇಳಿ. ನಮ್ಮ ಮತ್ತು ಭಗವಂತನ ನಡುವೆ ಆ ಒಂದು ಸಂಬಂಧ ಏನಿದೆ ಅದನ್ನು ಮರುಸ್ಥಾಪಿಸುವಂಥದ್ದು, ಇದರ ಬಗ್ಗೆ ನಾವು ತಿಳಿಯಲು ಸಾಧ್ಯ. ಹಾಗಾಗಿ ಭಗವಂತನ ಪ್ರತಿನಿಧಿಗೆ ಸಾಮಾನ್ಯವಾಗಿ ಭಗವಂತನಿಗೆ ಸಲ್ಲಿಸುವ ಎಲ್ಲಾ ಗೌರವಗಳನ್ನು ಸಲ್ಲಿಸಲಾಗ್ತದೆ. ಬೆಳಿಗ್ಗೆ ಈಗ 4:15 ಮಂಗಳಾರತಿಯನ್ನು ನೀವು ಅಟೆಂಡ್ ಮಾಡಿದ್ರೆ ಅಲ್ಲಿ ನೋಡ್ಬೋದು, ಅಲ್ಲಿ ಮೊದಲಿಗೆ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಲಾಗ್ತದೆ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೇ ಹೇಳಿದ್ರೆ
ಗುರುಗಳು ಭಗವಂತನಿಗೆ ಸಮಾನವಾಗಿರ್ತಾರೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಾಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚೀರೇಣಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡೆಯುತ್ತಾನೆ. ಸೊ ಇಲ್ಲಿ ಎಲ್ಲವನ್ನು ತ್ಯಜಿಸಿದ ಮಾತ್ರಕ್ಕೆ ಅವನು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ಸನ್ಯಾಸಿಗಳಲ್ಲಿ ಎರಡು ವಿಧ, ಒಂದು ಮಾಯಾವಾದಿ ಸನ್ಯಾಸಿ, ಇನ್ನೊಂದು ಭಕ್ತ ಸನ್ಯಾಸಿ. ಸೊ ಮಾಯಾವಾದಿ ಸನ್ಯಾಸಿ ಅಂತ ಹೇಳಿದ್ರೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ತಾರೆ. ಆದ್ರೆ ಭಕ್ತ ಸನ್ಯಾಸಿ ಅವರು ನಾಡಿನಲ್ಲಿ ಇದ್ದುಕೊಂಡೇ ಭಕ್ತಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಆದ್ರೆ ಮಾಯಾವಾದಿ ಸನ್ಯಾಸಿಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಭಕ್ತಿಯಲ್ಲಿ ಪತನ ಹೊಂದಲಿಕ್ಕೆ ಸಾಧ್ಯತೆ ಇರ್ತದೆ. ಆದ್ರೆ ಭಕ್ತ ಸನ್ಯಾಸಿ ಯಾರಿರ್ತಾರೆ ಅವರು ಭಕ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಅವರು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾಗಿ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ, ಭಕ್ತಿ ಸೇವೆಯನ್ನು ಮಾಡದೇನೆ ಎಲ್ಲಾ ಒಂದು ಕೆಲಸಗಳನ್ನೆಲ್ಲ ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದು ಸಂತೋಷವನ್ನು ಕೊಡೋದಿಲ್ಲ, ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮಪ್ರಭುವನ್ನು ಪಡಿತಾನೆ, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಯಾರು ಭಕ್ತಿ ಸೇವೆ ಮಾಡ್ತಾರೆ ಅವರು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು, ನಾವು ಮನೆಯಲ್ಲಿ ಇದ್ದುಕೊಂಡೇ ಭಕ್ತಿ ಸೇವೆ ಮಾಡುವಂಥದ್ದು, ಯಾವುದು ತ್ಯಜಿಸ್ಬೇಕಾಗಿಲ್ಲ, ಕೃಷ್ಣನನ್ನು ಆಡ್ ಮಾಡಿದ್ರೆ ಆಯ್ತು ಹೇಳಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಅಂದ್ರೆ ಇಲ್ಲಿ ಭಕ್ತಿ ಸೇವೆ ಮಾಡಿದ್ರೆ ಇಂದ್ರಿಯಗಳು ಕಂಟ್ರೋಲಿಗೆ ಬರ್ತದೆ. ಭಕ್ತಿ ಸೇವೆ ಮಾಡಿದ್ರೆ ನಾವು ಎಲ್ಲಾ ಜೀವಿಗಳನ್ನು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಈಗ ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆ ಅಲ್ಲವೋ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿರುವವನಿಗೆ ಯಾವ ಜೀವಿಯೂ ಕೃಷ್ಣನಿಂದ ಬೇರೆ ಅಲ್ಲ ಅಂತ ತಿಳಿದಿರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದದರಿಂದ ಎಲ್ಲರಿಗೂ ಅವನಲ್ಲಿ ಬಹು ಪ್ರೀತಿ. ಅವನ ಇಂದ್ರಿಯಗಳು ಮನಸ್ಸು ಕಂಟ್ರೋಲ್ ನಲ್ಲಿರುತ್ತೆ, ಯಾವಾಗ್ಲೂ ಕೃಷ್ಣನಲ್ಲಿ ನೆಲೆಸಿರುವುದರಿಂದ. ಅರ್ಜುನನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾ ಕೃಷ್ಣನ ಆಜ್ಞೆಯನ್ನು ನಿರ್ವಹಿಸುತ್ತಿದ್ದ ಮಾತ್ರ ಇಂತಹ ಮನುಷ್ಯನು ಕರ್ಮದ ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುವುದೇ ಇಲ್ಲ. ಕೃಷ್ಣನ ಆಜ್ಞೆಯನ್ನು ಪಾಲಿಸ್ತಾ ಇದ್ದ ಅರ್ಜುನ, ಹಾಗಾಗಿ ಅವನಿಗೆ ಕರ್ಮ ಬಂಧನ ಇಲ್ಲ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಾ ಪತ್ರಾಮಿವಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಸೊ ಇಲ್ಲಿ ಈಶೋಪನಿಷತ್ತಲ್ಲಿ ಹೇಳುವಂಥದ್ದು ಎಲ್ಲವೂ ಕೃಷ್ಣನಿಗೆ ಸಂಬಂಧಿಸಿದ್ದು ಎಂದು ಹೇಳಲಾಗ್ತದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಎಲ್ಲಕ್ಕೂ ಭಗವಂತನೇ ಒಡೆಯ. ಆದ್ರಿಂದ ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಇದನ್ನು ಯಾರು ಚೆನ್ನಾಗಿ ತಿಳಿದಿರ್ತಾರೆ ಅವನ ಕಾರ್ಯಗಳ ಫಲಗಳು ಪುಣ್ಯಕರವಾಗಿರ್ಲಿ ಪಾಪಕರವಾಗಿರ್ಲಿ ಅವುಗಳೊಡನೆ ಅವನಿಗೆ ಸಂಬಂಧವೇ ಇರೋದಿಲ್ಲ. ಹಾಗಾಗಿ ಈ ಒಂದು ದೇಹ ಶರೀರ ಏನಿದೆ ಇದು ಒಂದು ಬಗೆಯ ಕೆಲಸವನ್ನು ನಿರ್ವಹಿಸಲು ಭಗವಂತನು ಕೊಟ್ಟ ವರವಾಗಿದೆ. ಸೊ ಅದನ್ನು ಸಹ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬಹುದು. ಆಗ ಹೇಗೆ ತಾವರೆ ಎಲೆಯು ನೀರಿನಲ್ಲಿಯೇ ಇದ್ರೂ ಒದ್ದೆ ಆಗೋದಿಲ್ಲವೋ ಹಾಗೆ ದೇಹವು ಪಾಪ ಫಲಗಳಿಂದ ಕಲುಷಿತವಾಗೋದಿಲ್ಲ.
ಭಗವಂತನು ಗೀತೆಯಲ್ಲಿ ಹೇಳ್ತಾನೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಅಂದ್ರೆ ಎಲ್ಲಾ ಕರ್ಮಗಳನ್ನು ಕೃಷ್ಣನಿಗೆ ಒಪ್ಪಿಸು ಎಂದು ಹೇಳ್ತಾನೆ. ಈಗ ನಿಮ್ಮಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವನಾಗಿ ಹೇಗೆ ಮಾಡಬಲ್ಲನು? ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬರುವ ಮೊದಲು ಹೇಗೆ ಕೆಲಸ ಮಾಡ್ತಾ ಇದ್ವಿ, ಎಲ್ಲವೂ ಕೂಡ ಆ ಒಂದು ಫಲದ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ವಿ. ಆಗ ನಮ್ಮಲ್ಲಿ ಆತಂಕ, ಒತ್ತಡ ಇದೆಲ್ಲವೂ ಹೆಚ್ಚಿರುತ್ತೆ. ಏನಾಗುತ್ತೋ ಏನೋ ಆ ರೀತಿಯ ಆತಂಕ ಇರುತ್ತೆ. ಆದ್ರೆ ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಹೇಗೆ ಮಾಡಬಲ್ಲನು? ಇದನ್ನು ನೀವು ಚಾಟ್ ಅಲ್ಲಿ ಉತ್ತರವನ್ನು ಹಾಕಬಹುದು. ಓಪನ್ ಅನ್ಮ್ಯೂಟ್ ಮಾಡ್ಬೇಕಾ? ಹೇಳ್ತೀರಾ? ಫಲದ ಅಪೇಕ್ಷೆ ಮಾಡದೆ. ಓಕೆ, ಚೈತನ್ಯ ಅವರು ಹೇಳುವಂಥದ್ದು ಫಲದ ಅಪೇಕ್ಷೆ ಮಾಡದೆ. ವೆರಿ ಗುಡ್. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು. ಓಕೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು. ವೆರಿ ಗುಡ್ ಮಾತಾಜಿ. ಕೃಷ್ಣನಿಗೆ ಸಕಲವೂ ಅರ್ಪಿಸಿ ಕಾಯಕ ಮಾಡುವುದು ಭಗವಂತನ ಮೂಲಕ. ಓಕೆ, ನಾಗೇಶ್ ಭಟ್ ಅವರು, ಮಲ್ಲಮ್ಮ ಅವರು ಉತ್ತರವನ್ನು ನೀಡಿದ್ದಾರೆ. ಎಸ್, do your duty sincerely with faith in God. ಜ್ಯೋತಿ ಅವರು ಕೂಡ ಹೇಳಿದ್ದಾರೆ. ಭಗವಂತನ ಆಜ್ಞಾನುಸಾರ ಮಾಡ್ಬೇಕು ಅಂತ ಹೇಳಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಕಾಯೇನ ಮನಸ ಬುದ್ಧಿಯ ಕೇವಲ್ಯಾರೀಂದ್ರಿಯೈರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ. ಏನ್ ಹೇಳ್ತಾರೆ ಇಲ್ಲಿ? ಕೃಷ್ಣ ಪ್ರಜ್ಞೆ ಇಲ್ಲದಿರುವ ಮನುಷ್ಯನು ಐಹಿಕ ಶರೀರ ಮತ್ತು ಇಂದ್ರಿಯಗಳ ಕಲ್ಪನೆಗೆ ಅನುಗುಣವಾಗಿ ಕರ್ಮ ಮಾಡ್ತಾನೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ದೇಹವು ಕೃಷ್ಣನ ಸೊತ್ತು ಮತ್ತು ಅದು ಕೃಷ್ಣನ ಸೇವೆಯಲ್ಲಿ ನಿರತರವಾಗಿರಬೇಕು ಎನ್ನುವ ತಿಳುವಳಿಕೆಯಿಂದ ಕರ್ಮ ಮಾಡ್ತಾನೆ. ಓಕೆ, ಇದು ನೀವೀಗ ಆಗ್ಲೇ ಇದನ್ನು ಉತ್ತರವನ್ನು ನೀಡಿದ್ದೀರಿ. ಸೊ ಇಲ್ಲಿ ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ, ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವ ಒಂದು 6 ಅರಿಷಡ್ ವರ್ಗ ಗುಣಗಳು ಏನಿದೆ ಇದೆಲ್ಲವೂ ಕೂಡ ಹೋಗಿ ಕ್ಲೀನ್ ಆಗಿ ನಮಗೆ ಆವಾಗ ಭಗವಂತನ ಬಗ್ಗೆ ತಿಳಿಯೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡ್ತಾರೆ. ಆಯ್ತು. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲಾ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ತಾನೆ. ಸರಿ, ನಾವು ಕರ್ಮಫಲವನ್ನು ಭಗವಂತನಿಗೆ ಕೊಟ್ರೆ ನಾವು ಶಾಂತಿಯಿಂದ ಇರಲು ಸಾಧ್ಯ, ಇಲ್ಲದಿದ್ರೆ ಶಾಂತಿ ಇರೋದಿಲ್ಲ. ಇದನ್ನು ನೀವು ಈಗಾಗಲೇ ತಿಳಿಸಿದ್ದೀರಿ.
ಚಾಟ್ ಅಲ್ಲಿ ಉತ್ತರವನ್ನು ನೀಡಿದ್ದೀರಿ. ಹಾಗಾಗಿ ನಾವು ಇಲ್ಲಿ ತಿಳಿಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ಶಾಂತಿಯಿಂದ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಕರ್ಮ ಫಲವನ್ನು ಭಗವಂತನಿಗೆ ಒಪ್ಪಿಸುವಂತದ್ದು. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಹಾಗಾಗಿ ನಾವು ಮಾಡುವುದೂ ಅಲ್ಲ, ಮಾಡಿಸುವುದೂ ಅಲ್ಲ, ಎಲ್ಲ ಭಗವಂತನ ಇಚ್ಛೆ ಪ್ರಕಾರವೇ ನಡೆಯುವಂಥದ್ದು. ಸೊ ಇಲ್ಲಿ ನಿಮ್ಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೇಹದ 9 ದ್ವಾರಗಳು ಯಾವುವು? ಇದನ್ನು ನೀವು ಚಾಟಲ್ಲಿ ಹೇಳ್ಬೋದು. ದೇಹದ 9 ದ್ವಾರಗಳು ಯಾವುದು? ಓಕೆ, ಈಗಾಗಲೇ ಇದಕ್ಕೆ ಉತ್ತರವನ್ನು ನೀಡಿದ್ದೀರಾ. ಈಗ ಈಗಿನ ಪ್ರಶ್ನೆ ಇರುವಂತದ್ದು, ದೇಹದ 9 ದ್ವಾರಗಳು ಯಾವುವು? ಎಸ್, ಜ್ಯೋತಿಯವರು ಕಣ್ಣುಗಳು ಅಂತ ಹಾಕಿದ್ದಾರೆ. ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಗುದ ಮತ್ತು ಜನನೇಂದ್ರಿಯ. ಎಸ್, ಈ ದೇಹದ 9 ದ್ವಾರಗಳು ಇಲ್ಲಿ ನೋಡ್ಬೋದು ನೀವು. ಆ ನವದ್ವಾರಗಳ ನಗರದಲ್ಲಿ ಸುಖವಾಗಿ ವಾಸಿಸ್ತಾನೆ. ಅಂದ್ರೆ ಎಲ್ಲಾ ಕರ್ಮಗಳನ್ನು ತ್ಯಜಿಸಿದಾಗ ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ, ಎಲ್ಲವೂ ಭಗವಂತನೇ ಮಾಡುವುದು ಅಂತ ಹೇಳಿ ಅವನಿಗೆ ತಿಳಿದಿರುತ್ತದೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯಮಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಸೊ ಇಲ್ಲಿ ಜ್ಞಾನದ ಬೆಳಕನ್ನು ಕೃಷ್ಣ ಸೇವೆಯ ಮೂಲಕ ಪಡೆಯುವಂಥದ್ದು. ನಾವು ಯಾವಾಗ ಕೃಷ್ಣನಿಗೆ ಶರಣಾಗ್ತೇವೆ ಆಗ ನಮಗೆ ಜ್ಞಾನದ ಬೆಳಕು ಸಿಗ್ತದೆ. ಹೇಗೆ ಸೂರ್ಯ ಪ್ರಕಾಶಗೊಳಿಸ್ತಾನೆ ಅದೇ ರೀತಿ ಜ್ಞಾನ ಕೂಡ ಪ್ರಕಾಶಗೊಳಿಸುತ್ತದೆ. ತದ್ಬುದ್ಧಯ ತದಾತ್ಮಾನ ತನ್ನಿಷ್ಠಾ ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಃ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮ ಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ಮನಸ್ಸು, ಬುದ್ಧಿ, ಶ್ರದ್ಧೆ ಎಲ್ಲವೂ ಭಗವಂತನಲ್ಲಿ ನಿಲ್ಲಬೇಕು. ಆವಾಗ ಎಲ್ಲಾ ಸಂಶಯದಿಂದ ಬಿಡುಗಡೆ ಆಗ್ತೇವೆ, ನಾವು ಪರಿಶುದ್ಧರಾಗ್ತೇವೆ. ಹೀಗೆ ನಮಗೆ ಮುಕ್ತಿ ಸಿಗ್ತದೆ, ಮುಕ್ತಿ ಮಾರ್ಗದಲ್ಲಿ ನಾವು ಹೋಗ್ಬೋದು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂತ್ಯಜನನ್ನು ಒಂದೇ ರೀತಿ ಕಾಣುತ್ತಾರೆ. ಸೊ ಇಲ್ಲಿ ಯಾರು ನಮ್ರರಾದ ಜ್ಞಾನಿಗಳು, ಅವರು ನಿಜವಾದ ಜ್ಞಾನವನ್ನು ಪಡೆದುದರಿಂದ ಅವರು ಎಲ್ಲರಲ್ಲಿಯೂ ಆತ್ಮ ಪರಮಾತ್ಮನನ್ನು ಗುರುತಿಸ್ತಾರೆ. ನಾವು ಈಗ ನೋಡುವುದಾದ್ರೆ ಇದು ಹಸು, ಇದು ನಾಯಿ, ಇದು ಆನೆ ಈ ರೀತಿಯಾಗಿ ಪ್ರತ್ಯೇಕಿಸ್ತೇವೆ. ಆದ್ರೆ ಜ್ಞಾನಿಗಳು ಎಲ್ಲರಲ್ಲಿಯೂ ಆತ್ಮ ಪರಮಾತ್ಮನನ್ನು ಗುರುತಿಸ್ತಾರೆ. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು
ಹೇಗೆ ನೋಡಬಹುದು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು ಉತ್ತರವನ್ನು. ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಇದು ಸುಲಭ ಇದೆಯಾ? ಸಮಾನ ದೃಷ್ಟಿಯನ್ನು ನೋಡುವುದು. ಚಾಟಲ್ಲಿ ಹಾಕಿದ್ದೀರಾ? ಒಬ್ಬ ವ್ಯಕ್ತಿಯು ಎಲ್ಲಾ ಜೀವಿಗಳ ಕಡೆಗೆ ಸಮಾನ ದೃಷ್ಟಿಯನ್ನು ಹೇಗೆ ನೋಡಬಹುದು? ಆತ್ಮ ಪರಮಾತ್ಮನ ರೀತಿ. ಆತ್ಮ ಪರಮಾತ್ಮನ ರೀತಿ, ಕೃಷ್ಣ ಪರಮಾತ್ಮ. ಓಕೆ, ಹೇಗೆ ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟ. ಎಲ್ಲಾರನ್ನು ಒಂದೇ ರೀತಿ ಕಾಣ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆದ್ರೆ ಭಕ್ತನಿಗೆ ಆಗುತ್ತೆ. ಇದು ಭಕ್ತನಿಗೆ ತಿಳಿದಿರುತ್ತೆ ಭಗವಂತ ಮತ್ತು ಆತ್ಮದ ಬಗ್ಗೆ. ಏಕೆಂದ್ರೆ ಎಲ್ಲರಲ್ಲಿಯೂ ಆತ್ಮ ಪರಮಾತ್ಮ ಇದ್ದಾನೆ ಅಂತ ಭಕ್ತನಿಗೆ ಗೊತ್ತಿರುತ್ತೆ. ಹಾಗಾಗಿ ಇದನ್ನು ನೋಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಯಾವಾಗ ಆ ಭಗವಂತನ ಸೇವೆಯಲ್ಲಿ ತೊಡಗುತ್ತೇವೆ ಆವಾಗ ನಮಗೆ ಅದು ತಿಳಿಯುತ್ತೆ. ಬಾಹ್ಯ ಸ್ಪರ್ಶೇಶ್ಚ ಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಇಲ್ಲಿ ಹರಿದಾಸ್ ಠಾಕೂರ್, ಬ್ರಹ್ಮನ ಇನ್ಕಾರ್ನೇಷನ್, ಅವರು ಮೊದಲಿಗೆ ಮುಸ್ಲಿಂ ಕುಟುಂಬದಲ್ಲಿ ಜನಿಸ್ತಾರೆ. ನಂತರ ಚೈತನ್ಯ ಪ್ರಭುಗಳನ್ನು ಭೇಟಿಯಾದ ನಂತರ ಅವರು ಹರಿದಾಸ್ ಠಾಕೂರ್ ಆಗಿ ಅವರು 192 ಮಾಲೆ ಜಪ ಮಾಡ್ತಾ ಇರ್ತಾರೆ. ಅಂದ್ರೆ ಆಲ್ಮೋಸ್ಟ್ 20 ಗಂಟೆ ಜಪ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ರಾಜನಿಗೆ, ಮುಸ್ಲಿಂ ರಾಜನಿಗೆ ಕಂಪ್ಲೇಂಟ್ ಅನ್ನು ನೀಡ್ತಾರೆ. ಹಾಗಾಗಿ ಆ ಮುಸ್ಲಿಂ ರಾಜ ಇವರ ಜಪವನ್ನು ಭಂಗಗೊಳಿಸಲು ತೊಂದರೆ ಕೊಡ್ಲಿಕ್ಕೆ ಏನ್ ಮಾಡ್ತಾನೆ, ಒಂದು ವೇಶ್ಯೆಯನ್ನು ಕಳಿಸುವಂಥದ್ದು, ಮಹಿಳೆಯನ್ನು ಕಳಿಸುವಂಥದ್ದು. ಆಕೆ ಬಂದು ಇವರ ಬಳಿ ಹೇಳ್ತಾಳೆ, ನಾನು ನಿನ್ ಜೊತೆ ಇರ್ಬೇಕು ಅಂತೇಳಿ. ಆದ್ರೆ ಇವ್ರು ಹೇಳ್ತಾರೆ, ನನ್ನ ಜಪ ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ, ನೀನು ನಾಳೆ ಬಾ ಅಂತ ಹೇಳ್ತಾರೆ. ಹಾಗೆ ಅವಳು ಮರುದಿವ್ಸ ಕೂಡ ಹೋಗ್ತಾಳೆ. ಅವಾಗ ಕೂಡ ಅವ್ರು ಹೇಳ್ತಾರೆ, ನನ್ನ ಜಪ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ಅವಳು ಹಾಗೆ ವೇಟ್ ಮಾಡ್ತಾಳೆ. ನಂತರ ಮರುದಿವ್ಸ ಹೋಗ್ತಾಳೆ. ಮತ್ತೆ ಅವ್ರು ಹೇಳ್ತಾರೆ, ನನ್ನ ಜಪ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳಿ. ಆ ರೀತಿಯಾಗಿ ತಿಳಿದ್ರೆ ನಂತರ ಅವಳು ಏನ್ ಮಾಡ್ತಾಳೆ, ಅವಳಿಗೆ ಕಣ್ಣೀರು ಬರುತ್ತೆ. ಕಣ್ಣೀರು ಬಂದು ಅವಳು ದುಃಖದಲ್ಲಿ, ನಾನು ಎಂತ ಒಂದು ಶುದ್ಧ ಭಕ್ತನನ್ನು ಕೆಡಿಸ್ಲಿಕ್ಕೆ ಬಂದೆ ಅಲ್ಲ ಅಂತೇಳಿ ಅವಳಿಗೆ ಬೇಸರ ಆಗುತ್ತೆ. ಅವರಿಗೆ ಶರಣಾಗ್ತಾಳೆ ಅವಳು. ಆಗ ಅವರು ಹೇಳ್ತಾರೆ, ನೀನು ಏನು ಈ ಒಂದು ವೇಶ್ಯಾವೃತ್ತಿಯಿಂದ ಏನು ಹಣ ಸಂಪಾದಿಸಿದ್ಯಾ ಅದನ್ನೆಲ್ಲ ನೀನು ದಾನ ಮಾಡಿ ಬಾ ಅಂತ ಹೇಳಿ. ನಂತರ ಅವಳು ದಾನ ಮಾಡಿ ಬಂದ ನಂತರ ಅವಳಿಗೆ ದೀಕ್ಷೆಯನ್ನು ಕೊಡ್ತಾರೆ. ಅವಳು ಆ ಪ್ಲೇಸಲ್ಲಿ ಕುತ್ಕೊಂಡು ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅವರು ಬೇರೆ ಪ್ಲೇಸ್ಗೆ ಹೋಗ್ತಾರೆ. ಹರಿದಾಸ್ ಠಾಕೂರ್ ತಿಳಿದ್ರೆ ಇಲ್ಲಿ ಶುದ್ಧ ಭಕ್ತರನ್ನು ಕೆಡಿಸ್ಲಿಕ್ಕೆ ಹೋದ್ರೆ ಯಾರು ಕೆಡಿಸ್ಲಿಕ್ಕೆ ಹೋಗ್ತಾರೆ ಅವರು ಭಕ್ತರಾಗ್ತಾರೆ ಅಂತ ಹೇಳಿ ನಾವಿಲ್ಲಿ ತಿಳಿಯುವಂಥದ್ದು. ಹಾಗಾಗಿ ಅವರು ಹೇಗೆ ಅಂತ ಹೇಳಿದ್ರೆ, ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರ್ತಾನೆ. ಯಾವಾಗ್ಲೂ ಕೂಡ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸ್ತಾ ಇರ್ತಾರೆ ಅವರು. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿತಾನೆ. ಪ್ರಭುಪಾದರು ಕೂಡ ಅಮೆರಿಕಕ್ಕೆ ಹೋದಾಗ ಅಲ್ಲಿ ವಿಯೆಟ್ನಾಂ ವಾರ್ ಆಗ್ತಾ ಇರುತ್ತೆ, ಯುದ್ಧ ನಡೀತಾ ಇರುತ್ತೆ. ಹಾಗಾಗಿ ಯುವ ಜನತೆಯನ್ನು ಫೋರ್ಸ್ಫುಲಿ ಅವರು ಆರ್ಮಿಗೆ ಸೇರಿಸ್ತಾ ಇರ್ತಾರೆ ಅಮೆರಿಕನ್ ಗೌರ್ಮೆಂಟ್. ಅದಕ್ಕೆ ಯುವ ಜನತೆಗೆ ಮನೆಗೆ ಸಹ ಹೋಗದೆ, ಇಲ್ಲಿ ಆರ್ಮಿ ಕೂಡ ಸೇರದೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಬೀದಿಗಳಲ್ಲಿ ಅಲೆದಾಡ್ತಾ ಇರ್ತಾರೆ. ಅವರನ್ನು ಹಿಪ್ಪಿಗಳು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿ ಅಲ್ಲಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ ಕೀರ್ತನೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಅವರೆಲ್ಲ ಬಂದು ಕುತ್ಕೊಂಡು ಕೇಳ್ತಾರೆ. ಕೇಳಿದ ನಂತರ ಅವ್ರು ಏನಾಗ್ತದೆ, ಅವರಲ್ಲಿ ಪರಿವರ್ತನೆ ಆಗುತ್ತೆ, ಅವರು ಭಕ್ತರಾಗ್ತಾರೆ. ಹೇಳಿದ್ರೆ
ಪ್ರಭುಪಾದರು ಅವರು ಶುದ್ಧ ಭಕ್ತರಾಗಿದ್ದ ಕಾರಣ ಅವರಿಗೆ ಆ ಒಂದು ಅವರನ್ನೆಲ್ಲ ಪರಿವರ್ತನೆ ಮಾಡುವ ಒಂದು ಇದಿರುತ್ತೆ. ಆದ್ರೆ ನಮಗೆ ಈಗ ಅದು ಸಾಧ್ಯ ಇಲ್ಲ. ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈಗ ನಾವು ಇನ್ನೊಬ್ಬರಿಗೆ ಹೇಳುವಂಥದ್ದು, ನೀವು ಬನ್ನಿ ಈ 18 ದಿವಸಗಳ ಕ್ಲಾಸ್ ಕೇಳಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ನಮಗೆ ಮುಂದೆ ಒಂದು ಜಪ ಮಾಡ್ತಾ 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 ಹೋದಾಗ ನಾವು ಹೇಳಿದನು ಜನರು ಕೇಳ್ತಾರೆ. ಪ್ರಾರಂಭದಲ್ಲಿಯೇ ನಾವು ಹೋಗಿ ಯಾರನ್ನಾದ್ರೂ ನಾವು ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿ ಹೋಗಿದ್ರೆ ಅವರು ಚೇಂಜ್ ಆಗೋದಿಲ್ಲ. ನಾವು ಅವ್ರಿಗೆ ಫಸ್ಟಿಗೆ ಕ್ಲಾಸ್ ಕೇಳಿ ಅಂತ ಅಷ್ಟೇ ಹೇಳಲಿಕ್ಕಾಗ್ತದೆ. ಸೊ ಹಾಗಾಗಿ ಶುದ್ಧ ಭಕ್ತರಲ್ಲಿ ಎಷ್ಟು ಒಂದು ಶಕ್ತಿ ಇರ್ತದೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಅವರು ಯಾರು ಅವರನ್ನು ಅವರನ್ನು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತಾರೆ ಅವರೇ ಚೇಂಜ್ ಆಗ್ತಾರೆ, ಅವ್ರು ಚೇಂಜ್ ಆಗೋದಿಲ್ಲ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಇಂದ್ರಿಯ ಸುಖ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು ನಿಮ್ಗೀಗ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಉತ್ತರವನ್ನು ಚಾಟ್ನಲ್ಲಿ ಸಹ ಹೇಳಬಹುದು. ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯ ಆನಂದಗಳು ಯಾವುವು? ಅದನ್ನು ನಾವೀಗ ನೋಡೋಣ. ಓಕೆ, ನಾಗೇಶ್ ಭಟ್ ಅವರು ಹೇಳುವಂಥದ್ದು ಏಕಾಗ್ರತೆ ಗಳಿಸಲು ನಾವು ಇಂದ್ರಿಯ ಸುಖವನ್ನು ತ್ಯಜಿಸ್ಬೇಕು ಅಂತ ಹೇಳಿ. ಓಕೆ. ಯೇ ಹಿ ಸಂಸ್ಪರ್ಶಜಾ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನ ತೇಷು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಸೊ ಇಲ್ಲಿ ಪ್ರಾಣಿಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದೊಂದು ಇಂದ್ರಿಯಗಳು ಪ್ರಬಲವಾಗಿರುತ್ತೆ, ಆದ್ರೆ ನಮ್ಮಲ್ಲಿ ಏನಾಗುತ್ತೆ, ಎಲ್ಲಾ ಇಂದ್ರಿಯಗಳು ಪ್ರಬಲವಾಗಿರ್ತವೆ. ಈಗ ಇದನ್ನು ಉದಾಹರಣೆಯಾಗಿ ನೋಡುವುದಾದ್ರೆ, ಇಲ್ಲಿ ಬೆಳಕಿಗೆ ಬರುವಂತ ಒಂದು ಫ್ಲೈಸ್ ಏನಿದೆ ಅದಕ್ಕೆ ಕಣ್ಣು ಪ್ರಬಲವಾಗಿರುತ್ತೆ, ಹಾಗಾಗಿ ಅದು ಆ ಬೆಳಕನ್ನು ನೋಡ್ತಾ ನೋಡ್ತಾ ಅದು ಸತ್ತೋಗುತ್ತೆ. ಜಿಂಕೆ, ಅದಕ್ಕೆ ಕಿವಿ ಪ್ರಬಲವಾಗಿರುತ್ತೆ, ಬೇಟೆಗಾರ ಅದನ್ನು ಹಿಡಿಲಿಕ್ಕೆ ಹೋಗುವಾಗ ಶಬ್ದ ಮಾಡ್ತಾನೆ, ಆಗ ಅದು ಸಿಕ್ಕಿ ಬೀಳುತ್ತೆ. ಹಾಗೆ ದುಂಬಿ ಮೂಗು ಪ್ರಬಲವಾಗಿರುತ್ತೆ, ಅದು ಹೂವಿನ ಬಳಿ ಹೋಗುವಂಥದ್ದು, ನಂತರ ಸಿಕ್ಕಿಕೊಳ್ಳುತ್ತೆ. ಮೀನನ್ನು ಅದಕ್ಕೆ ಯಾವಾಗ್ಲೂ ನಾಲೆಗೆ ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ತಿನ್ಬೇಕು ಅಂತೇಳಿ ನಾಲೆಗೆ ಚಾಚ್ಕೊಂಡಿರುತ್ತೆ, ಹಾಗಾಗಿ ಅದನ್ನು ಹಿಡಿಬೇಕಾದ್ರೆ ಅದಕ್ಕೆ ಗಾಳಕ್ಕೆ ತಿಂಡಿಯನ್ನು ಹಾಕಿ ಹಿಡಿಯುವಂಥದ್ದು. ಹೀಗೆ ನಂತರ ಆನೆಗೆ ಚರ್ಮ ಪ್ರಬಲವಾಗಿರುತ್ತೆ. ಆನೆ ಏನ್ ಮಾಡುತ್ತೆ, ಆನೆಯನ್ನು ಕೆಡ್ಡಕ್ಕೆ ಯಾವ ರೀತಿಯಾಗಿ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಆನೆಯನ್ನು ಮುಂದೆ ಬಿಡ್ತಾರೆ, ಅದು ಹೆಣ್ಣು ಆನೆಯಿಂದ ಹೋಗಿ ಹೋಗಿ ಅದು ಈ ರೀತಿಯಾಗಿ ಬೀಳುವಂಥದ್ದು, ನಂತರ ಅದನ್ನು ಟ್ರೈನ್ ಮಾಡ್ತಾರೆ. ಈ ರೀತಿಯಾಗಿ ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯ ಪ್ರಬಲವಾಗಿಯೇ ಅವು ಇಷ್ಟೊಂದು ಸಂಕಷ್ಟಕ್ಕೆ ಈಡಾಗ್ತವೆ. ಇನ್ನು ನಾವು ಹೇಗೆ ಅಂದ್ರೆ ಎಲ್ಲಾ ಇಂದ್ರಿಯಗಳು ಪ್ರಬಲವಾಗಿರೋ ಕಾರಣ ನಾವು ಎಷ್ಟು ಜಾಗರೂಕರಾಗಿರ್ಬೇಕು ಅಂತ ಹೇಳಿ ಇಲ್ಲಿ ನಾವು ತಿಳಿಯುವಂಥದ್ದು. ಇಲ್ಲದಿದ್ರೆ ಏನಾಗುತ್ತೆ, ಈ ಒಂದು ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ ಇವುಗಳಿಂದ ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿಯೇ ಉಳಿಯುವಂತೆ ಆಗುತ್ತೆ. ಈ ಜನ್ಮ, ಮೃತ್ಯು, ಜರ, ವ್ಯಾಧಿಯನ್ನು ನಾವು ಒಳಪಡಬೇಕಾಗ್ತದೆ, ಆ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಶಕ್ನೋತಿ ಹೈವ ಹ್ಯ ಸೋಢುಂ ಪ್ರಾಕರೀವಾ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಾಯುಕ್ತ ಸ ಸುಖೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಗಳನ್ನು ಸಹಿಸಿಕೊಂಡು ಕಾಮ ಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಸೊ ನಾವು ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಈ ನಮ್ಮ ಇಂದ್ರಿಯಗಳೆಲ್ಲ ಏನಿದೆ, ಇಂದ್ರಿಯಗಳೆಲ್ಲ ಕಂಟ್ರೋಲಲ್ಲಿ ಇರ್ಬೇಕಂತೆ, ಮನಸ್ಸು ಇಂದ್ರಿಯಗಳೆಲ್ಲ. ಹಾಗಿದ್ರೆ ಈ ದೇಹವನ್ನು ಬಿಡುವಾಗ ಏನಾಗುತ್ತೆ,
ಆ ಒಳ್ಳೆಯ ಸ್ಥಿತಿಯಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಮತ್ತೆ ಸುಖಿಯಾಗಿರ್ಬೋದು. ಇಂದ್ರಿಯಗಳು ಮನಸ್ಸು ಕಂಟ್ರೋಲ್ ಅಲ್ಲಿ ಇರುವಂತದ್ದು ಹೇಗೆ? ಭಗವಂತನ ಸೇವೆಯನ್ನು ಮಾಡಬೇಕು, ಭಕ್ತಿ ಸೇವೆಯನ್ನು ಮಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು, ಈ ಭಾಗವತಂ ಮತ್ತು ಭಗವದ್ಗೀತೆ ತರಗತಿಗಳನ್ನು ಕೇಳುವಂಥದ್ದು, ಭಾಗವತಂ ಭಗವದ್ಗೀತೆ ಪುಸ್ತಕವನ್ನು ಓದುವಂಥದ್ದು, ಇದೆಲ್ಲವೂ ಕೂಡ ಭಗವಂತನನ್ನು ನಮಗೆ ನೆನಪು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯ ಅಂತ ಸುಖ ಅಂತ ಆರಾಮಃ ತಥಾ ಅಂತ ಜ್ಯೋತಿಃ ಏವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತಾಧಿಗಚ್ಚತಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂತವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಬ್ರಹ್ಮನ್ನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಆಂತರ್ಯದಲ್ಲಿ ಸುಖಿಯಾಗಿರುವಂಥದ್ದು. ಇದನ್ನು ಹೇಗೆ ತಿಳಿಯುವಂಥದ್ದು ಅಂತ ಹೇಳಿದ್ರೆ, ಈಗ ಬಹಿರಂಗದ ಕ್ರಿಯೆಗಳು ಅಂದ್ರೆ ಬಾಹ್ಯ ಸುಖವನ್ನು ಪಡೆಯುವುದಕ್ಕಾಗಿಯೇ ಇದೆ. ಮನುಷ್ಯನು ಅಂತರಂಗದಲ್ಲಿ ಸುಖವನ್ನು ಸವಿಯಲು ಅಸಮರ್ಥನಾದ್ರೆ ಬಾಹ್ಯ ಸುಖ ನೀಡುವ ಈ ಕ್ರಿಯೆಗಳನ್ನು ಅವನು ಹೇಗೆ ತಾನೇ ಬಿಡಬಲ್ಲನು ಅಂತೇಳಿ. ಮುಕ್ತನಾದ ಮನುಷ್ಯನು ವಾಸ್ತವಾದ ಅನುಭವದಿಂದ ಸುಖವನ್ನು ಸವಿತಾನೆ. ಆದುದರಿಂದ ಆತನು ಯಾವ ಸ್ಥಳದಲ್ಲಿಯೇ ಆಗಲಿ ಮೌನವಾಗಿ ಕುಳಿತು ತನ್ನೊಳಗೆ ಬದುಕಿನ ಚಟುವಟಿಕೆಗಳನ್ನು ಸವಿಯಬಲ್ಲ. ಅಂದ್ರೆ ಇದು ಬ್ರಹ್ಮಭೂತ ಸ್ಟೇಜ್ ಅಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ನಾನು ಆತ್ಮ, ಇದನ್ನ ಇವರು ತಿಳಿದಿರ್ತಾರೆ. ಹಾಗಾಗಿ ಇವ್ರೇನು ಆಗ್ತಾರೆ, ಆಂತರ್ಯದಲ್ಲಿಯೇ ಅವರು ಸಂತೋಷವನ್ನು ಪಡಿತಾರೆ. ಹಾಗಿದ್ರೆ ಮಾತ್ರ ಅವರು ಮುಕ್ತರಾಗ್ತಾರೆ. ಮುಕ್ತಾತ್ಮರು ಅಂತ ಹೇಳಿದ್ರೆ ಅವರು ಮತ್ತೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಕಟ್ಟ ಕಡೆಗೆ ಪರಮಪ್ರಭುವನ್ನು ಹೊಂದುತ್ತಾನೆ. ಶಾಂತಿ ಸೂತ್ರ ಏನು? ಇದನ್ನು ನೀವು ಚಾಟಲ್ಲಿ ಹೇಳ್ಬೋದು. ಶಾಂತಿ ಮಂತ್ರ. ಶಾಂತಿ ಸೂತ್ರ ಏನು? ಓಕೆ, ಆಧ್ಯಾತ್ಮಿಕದಲ್ಲಿ ಮುನ್ನಡೆಯಲು. ಶಾಂತಿ ಸೂತ್ರ ಯಾವುದು? ನೋಡೋಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕಾ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಸೊ ಇಲ್ಲಿ ಶಾಂತಿ ಸೂತ್ರ ಅಂದ್ರೆ ಈ ಒಂದು ಶ್ಲೋಕವನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾರೆ? ಓಕೆ, ಇಲ್ಲಿ ಹೇಳುವಂಥದ್ದು ಭೋಕ್ತಾರ ಅಂತ ಹೇಳಿದ್ರೆ ಎಂಜಾಯರ್, ಸುಪ್ರೀಂ ಎಂಜಾಯರ್, ಸುಪ್ರೀಂ ಕಂಟ್ರೋಲರ್, ಮತ್ತೆ ನಮ್ ವೆಲ್ ವಿಷರ್ ಯಾರು? ಕೃಷ್ಣ. ಇದನ್ನು ನಾವು ತಿಳಿದುಕೊಂಡ್ರೆ ನಮಗೆ ಶಾಂತಿ ಇರ್ತದೆ. ಆದ್ರೆ ನಾವು ಭೌತಿಕ ಪ್ರಪಂಚಕ್ಕೆ ಬಂದ ನಂತರ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಮನೆಯ ಒಡೆಯ, ನಾವು ಮನೆಯನ್ನು ಕಂಟ್ರೋಲ್ ಮಾಡುವಂತವ್ರು, ನಾವು ಎಲ್ಲರ ಹಿತೈಷಿ, ಈ ರೀತಿಯಾಗಿ ತಿಳಿತೇವೆ. ಆದ್ರೆ ನಾವು ಆ ರೀತಿಯಾಗಿ ತಿಳಿದ್ರೆ ಏನಾಗುತ್ತೆ, ನಮಗೆ ಸಮಸ್ಯೆಗಳು, ಎಲ್ಲಾ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಇರ್ತವೆ. ಆದ್ರೆ ಯಾವಾಗ ನಾವು ಕೃಷ್ಣ ಭೋಕ್ತಾರ, ಕೃಷ್ಣ ಎಂಜಾಯರ್, ಸುಪ್ರೀಂ ಎಂಜಾಯರ್, ಕೃಷ್ಣ ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡುವಂಥದ್ದು. ನಾವು ನಮ್ಮನ್ನಷ್ಟೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಕೃಷ್ಣ ಎಲ್ಲರನ್ನು ಕಂಟ್ರೋಲ್ ಮಾಡ್ತಾನೆ. ಹಾಗೆ ಎಲ್ಲರ ಹಿತೈಷಿ ಕೃಷ್ಣ. ಯಾಕಂತ ಹೇಳಿದ್ರೆ ಈ ದೇಹವನ್ನು ಬಿಡುವಾಗ ಆತ್ಮ ಪರಮಾತ್ಮ ಜೊತೆಯಾಗಿ ಹೋಗುವಂಥದ್ದು ಇನ್ನೊಂದು ದೇಹಕ್ಕೆ. ಪರಮಾತ್ಮನಿಗೆ ಎಲ್ಲ ಬಗ್ಗೆ ನಮ್ಮ ಬಗ್ಗೆ ಗೊತ್ತಿರ್ತದೆ, ಎಷ್ಟು ಜನ್ಮವನ್ನು ಕಳೆದಿದ್ದೇವೆ ಅಂತ ಹೇಳಿ. ಹಾಗಾಗಿ ನಮ್ಮ ವೆಲ್ ವಿಷರ್ ಯಾರು? ಬೆಸ್ಟ್ ಫ್ರೆಂಡ್ ಯಾರು? ಕೃಷ್ಣ. ಇದನ್ನು ಯಾರು ತಿಳಿತಾರೆ? ಯಾವಾಗೆಲ್ಲ ಬೇಸರ ಆಗುತ್ತೆ ಈ ಶ್ಲೋಕವನ್ನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ನಮಗೆ ಆಗ ಬೇಸರ ಆಗೋದೇ ಇಲ್ಲ, ದುಃಖ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ
ನಾವು ಎಂಜಾಯರ್ ಅಲ್ಲ ಅಂತ ನಾವು ತಿಳಿಬೇಕು. ನಾವು ಕೃಷ್ಣನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥದ್ದು. ಈಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದು ಅಂತ ಹೇಳಿದ್ರೆ ಅದು ಕೃಷ್ಣನಿಗೆ ಸಂತೋಷ ಆಗುತ್ತೆ. ಕೃಷ್ಣನ ಸಂತೋಷದಲ್ಲಿ ನಾವು ಭಾಗವಹಿಸುವಂಥದ್ದು. ಇದನ್ನ ನಾವು ತಿಳಿದ್ರೆ ನಮಗೆ ಶಾಂತಿ ಇರ್ತದೆ. ಹಾಗೆ ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ. ಈಗ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಕಡೆದಾಗಿ ಅವ್ರು ಹೇಳ್ತಾರೆ ಕೃಷ್ಣ ಅರ್ಪಣ ಮಸ್ತು ಅಂತೇಳಿ. ಎಲ್ಲವೂ ಕೃಷ್ಣನಿಗೆ ಸಲ್ಲಿಸುವಂಥದ್ದು. ಎಲ್ಲಾ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಆಗ ನಿಜವಾದ ಶಾಂತಿ ಇರ್ತದೆ. ಓಕೆ, ನಾಗೇಶ್ ಭಟ್ ಅವರು ಹೇಳುವಂಥದ್ದು ಅವನಿತ್ತ ದೇಹ ಮನಸ್ಸು ಅವನಿಗೆ ಅರ್ಪಣೆ ಮಾಡುವುದು. ಶ್ರುತಿ ಅವರು ಹೇಳುವಂಥದ್ದು ಯಾವುದೇ ಪರೀಕ್ಷೆಯಲ್ಲೂ ಮನಸ್ಸನ್ನು ಕಡಲದಂತೆ ಸಮಾಧಾನವಾಗಿರುವುದು. ಎಸ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟಲ್ಲಿ ಕೂಡ ಹಾಕ್ಬೋದು. ಓಕೆ, ಅಧ್ಯಾಯದ ಸಾರಾಂಶ ಹೇಳಿಲ್ಲ. ಸನ್ಯಾಸ ಅಥವಾ ಯೋಗ. ಸನ್ಯಾಸ ಅಥವಾ ಕರ್ಮಯೋಗ. ಕರ್ಮಯೋಗ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸದಲ್ಲಿ ಭಗವಂತನನ್ನು ಕನೆಕ್ಟ್ ಮಾಡುವಂಥದ್ದು. ಇದನ್ನು ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಕೀವರ್ಡ್ ಶ್ರೇಯ. ಕರ್ಮಯೋಗ ವರ್ಸಸ್ ಸನ್ಯಾಸ 2ರಿಂದ 6ನೇ ಶ್ಲೋಕದಲ್ಲಿ. ಕರ್ಮಯೋಗೋ ವಿಶಿಷ್ಯತೆ. ನಿಷ್ಕಾಮ ಕರ್ಮಯೋಗ ಬಂಧನದಿಂದ ಮುಕ್ತಿ 7ರಿಂದ 16ನೇ ಶ್ಲೋಕದಲ್ಲಿ. ಕುರ್ವನ್ನಾಪಿ ಲಿಪ್ಯತೆ. ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ 17ರಿಂದ 29ನೇ ಶ್ಲೋಕದಲ್ಲಿ. ಜ್ಞಾತ್ವಾ ಮಾಂ ಶಾಂತಿ ವೃಚ್ಚತಿ ಮುಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಇದರಲ್ಲಿ ಬರುತ್ತೆ. ಎಸ್, ಹರೇ ಕೃಷ್ಣ.